ಮಾರ್ಗುಡಿ ಟಾಕೀಸ್ ಕ್ರಿಯೇಷನ್ ನಿರ್ಮಾಣದಲ್ಲಿ ತುಳು ಚಿತ್ರ ಪೆಟ್ ಕಮ್ಮಿ ಇಂದು ತೆರೆಕಂಡಿದೆ ಎಂದು ಚಿತ್ರದ ನಾಯಕ ಶ್ರೀರಾಮ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸತ್ಯ ಘಟನೆಯನ್ನ ಆಧರಿಸಿ ಚಿತ್ರೀಕರಿಸಿದ ಈ ಚಿತ್ರಕ್ಕೆ ಅಶೋಕ್ ಶೆಟ್ಟಿ ನಿರ್ಮಾಪಕರಾಗಿದ್ದಾರೆ. ಉಡುಪಿ, ಕಾರ್ಕಳ, ಮಂಗಳೂರು ಮುಂತಾದ ಪರಿಸರದಲ್ಲಿ ಚಿತ್ರವನ್ನ ಚಿತ್ರಿಸಲಾಗಿದೆ. ಪೆಟ್ ಕಮ್ಮಿ ಚಿತ್ರವು ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಚಿತ್ರವಾಗಿದ್ದು, ಚಿತ್ರದ ಪ್ರಯಾಣದ ಜೊತೆ ಹಾಸ್ಯವನ್ನ ಸೇರಿಸಲಾಗಿದೆ. ಹಾಸ್ಯಕ್ಕಾಗಿ ದೃಶ್ಯವನ್ನ ಜೋಡಣೆಯಾಗಿಲ್ಲ. ಮನೆ ಮಂದಿ ಎಲ್ಲ ಕೂತು ನೋಡುವ ಚಿತ್ರವಾಗಿದ್ದು, ಕರಾವಳಿಯ ಎಲ್ಲ ಚಿತ್ರಮಂದಿರದಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗ್ತಾ ಇದೆ. ಸುಮಾರು 50 ಲಕ್ಷ ರೂಪಾಯಿ ಬಜೆಟ್ನಲ್ಲಿ ಚಿತ್ರವನ್ನ ನಿರ್ಮಾಣ ಮಾಡಲಾಗಿದ್ದು, 2 ಹಾಡುಗಳು ಚಿತ್ರದಲ್ಲಿದೆ. ಚಿತ್ರದ ಡೆನ್ಮಾಣ ಹಾಡು ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದ್ದಾಗ 70,000ಕ್ಕೂ ಹೆಚ್ಚು ವೀಕ್ಷಕರಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಚಿತ್ರದ ನಿರ್ಮಾಪಕ ಆಶಿಕ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಒಂದು ಮೇನ್ ಸಬ್ಜೆಕ್ಟ್ ಬಂದ 2015 ಮ್ಯಾಂಗ್ಳೂರು ಏಲಿಯನ್ ಟಿಕೆಟ್ ನಂದು ನ್ಯೂಸ್ ಇರ್ತೇನೆ ಪಬ್ಲಿಕ್ ಟಿವಿ ಕೆಲವು ಆನ್ಲೈನ್ ನ್ಯೂಸ್ ಇರ್ತೇನೆ ಅವೇ ಇನ್ಸ್ಪೈರ್ಡ್ ಆದ ಒಂದು ಸ್ಟೋರಿ ಬಂದಿದೆ. 2015 ಒಂದು ಏಲಿಯನ್ ಸ್ಪಾಟ್ ಆಗ್ತದೆ ಅಂದ್ರೆ ಕುಡ್ಲಾಡ್ ಒಂದು ನ್ಯೂಸ್ ಇರ್ತೇನೆ ಅವು ಮಾತ್ರ ಹೆಚ್ಚು ಜನಗಳಿಗೆ ಗೊತ್ತಿದೆ. ಮಾತ್ರ ಅವೆಲ್ಲೂ ನ್ಯೂಸ್ ಅವೇ ಪಾತ್ರದ ಒಂದು ಸ್ಟೋರಿ ಮತ್ತು ಒಂದು ಬಂದಿದೆ. ನೆಕ್ಸ್ಟ್ ಟ್ರೈಲರ್ ಆಲ್ರೆಡಿ ನೀವು ಕೂತಿರ್ಬೋದು, ಇದನ್ನ ಈಗ ಪ್ಲೇ ಮಾಡ್ಕೊಂಡ್ರೆ ಐಕೆ ಅದು ಈಗ ರೆಸ್ಪಾನ್ಸ್ ಸಿಕ್ಕಿದೆ. ಆಲ್ಮೋಸ್ಟ್ 58,000 ಮೂಲ ಐಕು ವ್ಯೂಸ್ ಆಗ್ತದೆ. ಡೆನ್ನ ಸಾಂಗ್ಗಳು ಈಗ ಪೂರ ಮತ್ತು ತುಳುನಾಡ ಪೂರ ಸಂಸ್ಕೃತಿ ಮತ್ತು ತೋರಿದ್ದಾರೆ ಪೂರ ಅವರ ಸಾಂಗ್ ಈಗ ತೋರಿದ ಐಕು ಮೋರ್ ದನ್ 75,000 ಐಕು ವ್ಯೂಸ್ ಬರ್ತದೆ. ಮೇನ್ ಉತ್ಪನ್ನ ಬಂದಿದೆ. ಸೊ ಒಂದೇ 18th ರಿಲೀಸ್ ಆಗೋದು, ಇದೇ 18th ರಿಲೀಸ್ ಆಗ್ತಾ ಇದೆ. ಟ್ರೈಲರ್ಗೆ ಮತ್ತು ಸಾಂಗಿಗೆ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಎಲ್ಲರ ಕಡೆಯಿಂದ. ಸೊ ಅದೇ ಸಪೋರ್ಟ್ ಮೂವಿ ರಿಲೀಸ್ ಆದ್ಮೇಲೆ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಬರೀ ಕಾಮಿಡಿ ಅಲ್ಲದೆ ಕಾಮಿಡಿ ಜೊತೆ ಒಂದು ಸ್ಟೋರಿ ಹಾಗೆ ಬೇಕಾಗಿರೋ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದೆ ಈ ಮೂವಿಲಿ. ಸೊ ಇದರಲ್ಲಿ ನಾನು ಹೀರೋನಾಗಿ ಆ್ಯಕ್ಟ್ ಮಾಡಿ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ